ಜರ್ಮನ್ ಶೆಪರ್ಡ್ ಸ್ಪೆಷಾಲಿಟಿ ಶೋ ಅಂತ. ಇದು ಕ್ಲಬ್ ಬಂದ್ಬಿಟ್ಟು ಜರ್ಮನಿಗೆ ಅಫಿಲಿಯೇಟೆಡ್ ಕ್ಲಬ್ ಇದು. ಸೊ ಆಲ್ಮೋಸ್ಟ್ 150 ಎಂಟ್ರೀಸ್ ಆಗಿದೆ. ಪೀಪಲ್ ಹ್ಯಾವ್ ಕಮ್ ಫ್ರಮ್ ಲಾಟ್ ಆಫ್ ಪ್ಲೇಸಸ್, ಎಲ್ಲ ಕಡೆಯಿಂದ ಬಂದಿದ್ದಾರೆ. ಎಲ್ಲ ತುಂಬ ಒಳ್ಳೊಳ್ಳೆ ನಾಯಿ ಬಂದಿದೆ. ಸೊ ವೆರಿ ಗುಡ್ ಇವೆಂಟ್. ಕುಡ್ಲದಲ್ಲಿ ಜರ್ಮನ್ ಶೆಫರ್ಡ್ ಡಾಗ್ ಹವಾ. ಮಂಗಳೂರಿನಲ್ಲಿ ಜರ್ಮನ್ ಶೆಫರ್ಡ್ ಶ್ವಾನ ಸ್ಪರ್ಧೆ ನಡೆದಿದೆ. ನಗರದ ಹೊರವಲಯದ ಅಡ್ಯಾರ್ ಗಾರ್ಡನ್ನಲ್ಲಿ ಬೆಂಗಳೂರು ಮೂಲದ ರಾಜಗೌಡ ಆಯೋಜಿಸಿದ ಜರ್ಮನ್ ಶೆಫರ್ಡ್ ಶೋನಲ್ಲಿ ದೇಶದ ವಿವಿಧ ಭಾಗಗಳಿಂದ ಶ್ವಾನಗಳು ಸ್ಪರ್ಧೆಯಲ್ಲಿ ಭಾಗವಹಿಸಿವೆ. ಮಂಗಳೂರು ಕೆನಲ್ ಕ್ಲಬ್ ಆಶ್ರಯದಲ್ಲಿ ರಾಷ್ಟ್ರಮಟ್ಟದ ಜರ್ಮನ್ ಶೆಫರ್ಡ್ ಸ್ಪರ್ಧೆ ನಡೆದಿದೆ. ದಕ್ಷಿಣ ಭಾರತದ ಹಲವು ರಾಜ್ಯಗಳಿಂದ ಸುಮಾರು 180ಕ್ಕೂ ಅಧಿಕ ಜರ್ಮನ್ ಶೆಫರ್ಡ್ ಶ್ವಾನಗಳು ಸ್ಪರ್ಧೆಯಲ್ಲಿ ಭಾಗವಹಿಸಿದೆ. ಮಂಗಳೂರಿನ ಅಡಿಯಾರ್ ಗಾರ್ಡನ್ನಲ್ಲಿ ರಾಷ್ಟ್ರಮಟ್ಟದ ಜರ್ಮನ್ ಶೆಫರ್ಡ್ ಶೋ ನಡೆದಿದೆ. ದೇಶದ ಬೇರೆ ಬೇರೆ ಭಾಗಗಳಿಂದ ಸುಮಾರು 180ಕ್ಕೂ ಅಧಿಕ ಜರ್ಮನ್ ಶೆಫರ್ಡ್ ಶ್ವಾನಗಳು ಸ್ಪರ್ಧೆಯಲ್ಲಿ ಭಾಗವಹಿಸಿದೆ. ಅಂತಾರಾಷ್ಟ್ರೀಯ ಶ್ವಾನ ಸ್ಪರ್ಧೆ ತೀರ್ಪುಗಾರ ಆಸ್ಟ್ರೇಲಿಯಾದ ವಿಂಜಿಂಜೋ ಸ್ಪರ್ಧೆಯಲ್ಲಿ ತೀರ್ಪುಗಾರರಾಗಿ ಭಾಗವಹಿಸಿದ್ದಾರೆ. ಶ್ವಾನಗಳ ವಯಸ್ಸು, ಲಿಂಗ, ಲಾಂಗ್ ಕೋಟ್, ಶಾರ್ಟ್ ಕೋಟ್ ವಿಭಾಗದಲ್ಲಿ ಸ್ಪರ್ಧೆ ನಡೆದಿದೆ. 2 ವರ್ಡಲ್ಲಿ ಮುಗಿಸೋಕ್ಕಾಗಲ್ಲ. ಸೊ ತುಂಬ ಡೆಡಿಕೇಶನು, ಪ್ಯಾಷನು, ಕ್ರೇಜು, ಮನಿ ಎಲ್ಲದು ಇನ್ವಾಲ್ವ್ ಆಗ್ತದೆ. ಸೊ ಎಲ್ಲ ಬಂದಿರೋರೆಲ್ಲರೂ 100% ಎಂಥೂಸಿಯಾಸ್ಟಿಸ್ಟ್ಗಳು. ನಮ್ಮದು ಡಬ್ಲರ್ಸ್ ಅಂತ ಇರ್ತಾರೆ, ಹ್ಯಾಂಡ್ಲರ್ಸ್ ಅಂತ ಇರ್ತಾರೆ, ಆಮೇಲೆ ಅವಕ್ಕೆ ಅಂತ ಡಯಟ್ ಇರ್ತದೆ. ಇದೆಲ್ಲ ರೆಗ್ಯುಲರ್ ಆಗಿದ್ದರೆ ಮಾತ್ರ ಈ ಥರ ಬಂದು ಶೋಲಿ ಕಂಪೀಟ್ ಮಾಡೋಕ್ಕೆ ಸಾಧ್ಯ. ಶನಿವಾರ ಕೇವಲ ಜರ್ಮನ್ ಶೆಫರ್ಡ್ ಶ್ವಾನಗಳ ಸ್ಪರ್ಧೆ ನಡೆದಿರೋದು ವಿಶೇಷವಾಗಿದೆ. ಈ ಎಲ್ಲ ವಿಭಾಗಗಳಲ್ಲಿ ಸ್ಪರ್ಧೆ ನಡೆದು ಪ್ರತಿ ವಿಭಾಗದ ಟಾಪ್ 5 ಶ್ವಾನಗಳಿಗೆ ಪ್ರಶಸ್ತಿಯನ್ನು ನೀಡಲಾಗುತ್ತದೆ. ಆಯಾ ವಿಭಾಗದ ಶ್ವಾನಗಳಿಗೆ ಸ್ಪರ್ಧೆಯ ನಿಯಮಗಳಿದ್ದು, ಶ್ವಾನಗಳ ಹಲ್ಲು, ಮೈಕಟ್ಟು, ನಿಲ್ಲುವ ಭಂಗಿ, ಓಡುವಾಗ ಶ್ವಾನದ ದೇಹದ ಚಲನೆ, ಶ್ವಾನಗಳ ಗಾತ್ರ ಹೀಗೆ ವಿವಿಧ ಅಂಶಗಳನ್ನು ಗಮನದಲ್ಲಿರಿಸಿಕೊಂಡು ಸ್ಪರ್ಧೆಯ ವಿಜೇತ ಶ್ವಾನಗಳನ್ನು ಗುರುತು ಮಾಡಲಾಗುತ್ತದೆ. ಜರ್ಮನ್ ಶೆಫರ್ಡ್ ಮೂಲತಃ ವಿದೇಶಿ ಮೂಲದ ತಳಿಯಾಗಿದ್ದರೂ ಸ್ಪರ್ಧಾ ಕೂಟದಲ್ಲಿ ಭಾಗವಹಿಸಿದ 60 ಜರ್ಮನ್ ಶೆಫರ್ಡ್ ಶ್ವಾನಗಳು ವಿದೇಶದಿಂದಲೇ ಭಾರತಕ್ಕೆ ತರಿಸಿಕೊಂಡಿದ್ದು ವಿಶೇಷವಾಗಿದೆ. ಮಂಗಳೂರಿನ ಶ್ವಾನ ಪ್ರೇಮಿಗಳಿಗಂತೂ ವಾರಾಂತ್ಯ ಸಂಭ್ರಮವನ್ನು ತಂದಿದೆ. ಇದು ನಾನು ರಾಜಗೌಡ ಅಂತ ಬ್ಯಾಂಗ್ಳೂರಿಂದ ಈ ಜರ್ಮನ್ ಶೆಪರ್ಡ್ ಸ್ಪೆಷಾಲಿಟಿ ಶೋ ಆರ್ಗನೈಸ್ ಮಾಡಿ ಸ್ಪಾನ್ಸರ್ ಮಾಡ್ತಾ ಇದ್ದೀವಿ ಕರಾವಳಿ ಕ್ಲಬ್ ಜೊತೆಯಲ್ಲಿ. ಇದು ಇಂಡಿಯಾದು ಜರ್ಮನ್ ಶೆಪರ್ಡ್ ಅಸೋಸಿಯೇಷನ್ ಏನಿದೆ, ಕಾನ್ಫೆಡರೇಷನ್, ಅದರದ್ದು ಪೇರೆಂಟ್ ಬಾಡಿ ಶೋ. ಸೊ ಈ ಶೋಗೆ ಸ್ಪೆಷಲಿ ಇಂಡಿಯಾದಿಂದ ಎಲ್ಲ ಕಡೆಯಿಂದ ನಾಯಿಗಳು ಬಂದಿವೆ. ಸುಮಾರು 150 ಜರ್ಮನ್ ಶೆಪರ್ಡ್ಸ್ ಬಂದಿದ್ದಾವೆ. ಅದರಲ್ಲಿ 60ಕ್ಕೂ ಹೆಚ್ಚು ನಾಯಿ ಆಲ್ ಓವರ್ ದ ವರ್ಲ್ಡಿಂದ ಇಂಪೋರ್ಟ್ ಆಗಿರೋ ನಾಯಿಗಳು ಬಂದಿದ್ದಾವೆ, ಟಾಪ್ ಡಾಗ್ಸ್ ಇನ್ ದ ವರ್ಲ್ಡ್. ಆಮೇಲೆ ಜಡ್ಜು ಇದಕ್ಕೋಸ್ಕರ ಆಸ್ಟ್ರೇಲಿಯಾದಿಂದ ಬಂದಿದ್ದಾರೆ. ಸ್ಪೆಷಲಿ ಅವರು ಆಸ್ಟ್ರೇಲಿಯಾ ಜರ್ಮನ್ ಶೆಪರ್ಡ್ ಕೌನ್ಸಿಲ್ ಪ್ರೆಸಿಡೆಂಟ್ ಆಗಿದ್ದರು. ಅವ್ರು ಬಂದು ಇವತ್ತು ನಾಯಿಗಳನ್ನ ಜಡ್ಜ್ ಮಾಡ್ತಾರೆ. ಇದು ಕಾಂಪಿಟೇಷನ್ ಹೇಗೆ ಅಂದರೆ, ನಾಯಿಗಳನ್ನ ಅವರ ಏಜ್ ಮೇಲೆ ಸೆಗ್ರಿಗೇಟ್ ಮಾಡ್ತೀವಿ. ಫಸ್ಟು 4 to 6, 6 to 9, 9 to 12 ಆ ರೀತಿ. ಅದಾದಮೇಲೆ ಲಾಂಗ್ ಕೋಟು, ಶಾರ್ಟ್ ಕೋಟ್ ಅಂತಿದೆ, ಅದು ಕ್ಯಾಟಗರೈಸ್ ಮಾಡಿ, ಆಮೇಲೆ ಮೇಲು ಫೀಮೇಲು ಸಪ್ರೇಟ್ ಮಾಡಿ, ಏಜು, ಸೆಕ್ಸು, ಆಮೇಲೆ ಹೇರ್ ಮೇಲೆ ಜಡ್ಜ್ ಮಾಡ್ತಾರೆ. ಆಮೇಲೆ ನಾಯಿನ ಜಡ್ಜು ಬ್ರೀಡ್ ಕ್ಯಾರೆಕ್ಟರ್ ಅಂತಿದೆ, ಅದ್ರ ಮೇಲೆ ಜಡ್ಜ್ ಮಾಡಿ ನಾಯಿದು ಕ್ಯಾರೆಕ್ಟರು, ಅನಾಟಮಿ ಎಲ್ಲ ಬ್ರೀಡ್ ಸ್ಟ್ಯಾಂಡರ್ಡ್ ಚೆಕ್ ಮಾಡಿ ಅವರು ಸೆಲೆಕ್ಟ್ ಮಾಡ್ತಾರೆ. ಪ್ರೈಸಸ್ಸು ಇವತ್ತು ನನ್ನ ಕಡೆಯಿಂದ ಎಲ್ಲ ಫಸ್ಟು ಟಾಪ್ 3 ಡಾಗ್ಸ್ಗೆ ಮೆಡಲ್ಸ್ ಕೊಡ್ತಾ ಇದ್ದೀವಿ. ಆಮೇಲೆ ಮೊಮೆಂಟೋಸ್ ಕೊಡ್ತಾ ಇದ್ದೀವಿ ಎಲ್ಲ ಪಾರ್ಟಿಸಿಪೆಂಟ್ಸ್ಗೂ. ಆಮೇಲೆ ನೀವು ನೋಡ್ತಾ ಇರೋಂಗೆ ಅಲ್ಲಿ ಸುಮಾರು 180ಕ್ಕೂ ಹೆಚ್ಚು ಟ್ರೋಫೀಸ್ ಕೊಡ್ತಾ ಇದ್ದೀವಿ.